ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಶಾಸಕರು ರಾಜೇಶ್ ನಾಯ್ಕರ್ನ ಕಮಲೋತ್ಸವ ಕಾರ್ಯಕ್ರಮ ರಾಜ್ಯ ಬಿಜೆಪಿಗೂ ಉಮೇದು ಕೊರ್ಪನ ಮಾದರಿ ಕಾರ್ಯಕ್ರಮ ಅಂದು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತರು ಗುರುವಾರ ಬಂಟ್ವಾಳ ಒಡ್ಡೂರು ಫಾರ್ಮಡ್ 6 ಕಮಲೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತದು ಪಾತಿರಿಯರು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ದುಂಬಾಳ್ತೆಡು ಬಂಟ್ವಾಳದ ಒಡ್ಡೂರು ಫಾರ್ಮುಡು ಗುರುವಾರ ಕಮಲೋತ್ಸವ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ದೇವದಾಸ್ ಶೆಟ್ಟಿ ಎತ್ಕೊಂಡಿರು ಬಿಜೆಪಿ ಬಂಟ್ವಾಳ ಮಂಡಲ ಗುರುಕಾರ್ಯರು ದೇವಪ್ಪ ಪೂಜಾರಿ ಗುರುಕಾರ್ಮಿಡು ರಾಜ್ಯ ಬಿಜೆಪಿ ಗುರುಕಾರ್ಯರು ಲೋಕಸಭಾ ಸದಸ್ಯರಾದ ಪುನಃ ನಳಿನ್ ಕುಮಾರ್ ಕಟೀಲ್ ಕಮಲೋತ್ಸವ ಕಾರ್ಯಕ್ರಮ ಉದಿಪನ ಮಲ್ತಿರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಪಕ್ಷ ಸಂಘಟನೆ ಕಾರ್ಯಕರ್ತರ ಒಡನಾಟ ದಿಟ್ಟಿಡು ಒಂದು ಮಾದರಿ ಕಾರ್ಯಕ್ರಮ ರಾಜ್ಯ ಬಿಜೆಪಿಗೂ ಒಂದು ಉಮೇದಾದಿತದು ಓಟಿತ್ತಿನಕ್ಲೇನು ಸೇರ್ಸಾಯರ ಚಿಂತನೆ ನಡಪಾವುಂಡು ವರ್ಷಗೂ ಒಂದು ದಿನ ಪಕ್ಷದ ಕಾರ್ಯಕರ್ತರನ್ನು ಒಟ್ಟು ಸೇರಾದ ನಡಪಾವನ ಕಮಲೋತ್ಸವ ನಿಜಕುಲ ಮಾದರಿ ಕಾರ್ಯಕ್ರಮ ನಿತ ಯಜಮಾನೆ ರಾಜೇಶ್ ನಾಯ್ಕರಿಗೂ ಮೆಚ್ಚುಗೆ ತೆರಿಪಾವೆನ್ ಪಂಡಿರೋ ಇದರಲ್ಲಿ ಇರ್ತಕ್ಕಂಥದ್ದು ಬೆಳಗಿನಿಂದ ಸಂಜೆವರೆಗೆ ಪರಿವಾರದ ಎಲ್ಲರೂ ಸೇರಬೇಕು, ಆಡಬೇಕು, ಹಾಡಬೇಕು, ಓಡಬೇಕು, ಕೂಡಬೇಕು, ಹೃದಯಗಳು ಸೇರಬೇಕು, ಹೃದಯಗಳ ಮುಖಾಂತರ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು. ಆ ಕಾರಣಕ್ಕೋಸ್ಕರ ಈ ಕಮಲೋತ್ಸವ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮದ ಅನುಷ್ಠಾನ ಇಲ್ಲಿ ಆಗುತ್ತೆ. ಒಬ್ಬ ಶಾಸಕನ ಜನಪ್ರಿಯತೆ ಎಲ್ಲಿ ಹೇಳಿದರೆ ಅವನಿಗಿರ್ತಕ್ಕಂಥ ಸಂಬಂಧಗಳು ಗುರುತಿಸ್ತದೆ. ನನಗೇನಿಸ್ತದೆ, ಮೊನ್ನೆವರೆಗೆ 10 ಜನರಿಗೆ ಸಂಶಯ ಇತ್ತು, ಬಂಟ್ವಾಳದ ಮನೆಗಳಲ್ಲಿ ಮನಗಳಲ್ಲಿ ರಾಜೇಶ್ ನಾಯ್ಕರನ್ನು ಪ್ರೀತಿಸಿದ್ದಾರೆ ಅನ್ನುವುದಕ್ಕೆ ಇದೊಂದು ಉದಾಹರಣೆ. ಮನೆಗಳಲ್ಲಿ ಪ್ರೀತಿಸಿ ಬಂದರ ಬೊಕ್ಕ ಮೀನುಗಾರಿಕೆ ಮಂತ್ರಿ ಎಸ್ ಅಂಗಾರ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರ್ದು ರಾಜೇಶ್ ನಾಯ್ಕ ಬೊಕ್ಕ ಪಕ್ಷದ ಕಾರ್ಯಕರ್ತರಿಗೂ ಎಡ್ಡೆಪ್ಪು ಬೈಕಿಯರು. ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಮುಂದಿನ ದಿನದಲ್ಲಿ ನಾವು ಈ ಒಂದು ಕಮಲೋತ್ಸವ ಏನಿದೆ ಅದರ ಮೂಲಕ ನಮಗೆ ಪ್ರಧಾನವಾಗಿರತಕ್ಕಂಥದ್ದು ನಮ್ಮ ತಾವರೆ ಚಿಹ್ನೆ ಕಮಲ. ಆ ದಿಕ್ಕಿನಿಂದ ಇವತ್ತು ದೇಶ ರಾಜ್ಯದ ಅಭಿವೃದ್ಧಿ ಕೂಡ ಕಮಲವೇ ಪ್ರಮುಖ ಅನ್ನತಕ್ಕಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ನಾವು ಮುಂದೆ ಹೋದಾಗ ಎಲ್ಲ ಕಾರ್ಯವು ಅತ್ಯಂತ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ರಾಜೇಶ್ ನಾಯ್ಕ್ ಅವರು ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ತನ್ನ ಕ್ಷೇತ್ರದ ಮೂಲಕ ಮಾಡೋದರ ಮೂಲಕ ಇಡೀ ದೇಶಕ್ಕೆ ರಾಜ್ಯಕ್ಕೆ ಕೂಡ ಒಂದು ಮಾದರಿಯನ್ನು ಮಾಡಿದ್ದಾರೆ ಎನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಶಾಸಕರು ರಾಜೇಶ್ ನಾಯ್ಕ್ ಪಾತಿರ್ದು ಕಮಲೋತ್ಸವನು ಎಲ್ಲಿಯ ಮಟ್ಟಕ್ಕೆ ನಡಪಾಯರೆ ಚಿಂತನೆ ಇತ್ತು ಪಕ್ಷದ ರಾಜ್ಯ ಬೊಕ್ಕ ಜಿಲ್ಲೆದ ಗುರುಕಾರ್ಯರ್ನ ಸಲಹೆದಂಚ ದೇನು ಮಲ್ಲ ಮಟ್ಟಡು ಅಟ್ಟಣೆ ಮಲ್ತದ ಪಕ್ಷದ ನಾಯಕರು ಬೊಕ್ಕ ಕಾರ್ಯಕರ್ತರ ಪುಣ್ಯಪಾಟಿಕೆಡು ಎಂಕುಲು ಎಣ್ಣೆ ಹಿಡಿದಿಚ್ಚ ಗೆಲ್ಮೆ ಪಡಿತನೆಂದು ಪಂಡಿರೋ. ನನಗೊಂದಿತ್ತು, ನಮ್ಮ ಕಾರ್ಯಕರ್ತರು ನಾನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಕಳೆದ ಒಂದು ವಾರ 15-20 ದಿವಸದಿಂದ ಹೋಗ್ತಾ ಇದ್ದೆ. ಭಾಳಷ್ಟು ನೇಮ, ಕೋಲ, ಯಕ್ಷಗಾನ, ಬ್ರಹ್ಮಕಲಶಗಳಿಗೆ ಹೋಗ್ತಾ ಇದ್ದಾಗ ಪ್ರತಿಯೊಂದು ಕಡೆಗಳು ಜನ ಕೇಳ್ತಾರೆ, ನಮ್ಮ ಕಮಲೋತ್ಸವಕ್ಕೆ ಬರ್ಪ ಅಂತ. ಆಗ ನಾನು ಖಂಡಿತವಾಗಿ ಹೇಳಿದೆ, ನೀವು 10,000 ಜನರ ವ್ಯವಸ್ಥೆ ಖಂಡಿತವಾಗಿ ಮಾಡಬೇಕು, ನಾವು ಆ ವ್ಯವಸ್ಥೆಗೆ ತಯಾರಾಗಿರಬೇಕು ಅಂತ. ಭಾಳಷ್ಟು ಜನ ನಕ್ಕರು, ಏನು 10,000 ಜನ ಮಾಡೋದಂದರೆ ಇಂಥ ಕಾರ್ಯಕ್ರಮಗಳಿಗೆ, ರಾಜಕೀಯ ಕಾರ್ಯಕ್ರಮಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನದ ಅಭಿಪ್ರಾಯ ಇದು. ಆದರೆ ಇವತ್ತು ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರು, ನಾವು ನಿರೀಕ್ಷೆಗೂ ಮೀರು ಬಂದಿದ್ದೀರಿ ಅಂತ ಹೇಳಿ ನಿಮಗೆಲ್ಲರಿಗೂ ಈ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ತದೆ ಅಂತ ಹೇಳಿಕೊಂಡು ಸುರತ್ಕಲ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಬೇದ್ರಾ, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ರಾಜ್ಯ ಕಿಯೋನಿಕ್ಸ್ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ಮಾಜಿ ಶಾಸಕರು ರುಕ್ಮಯ್ಯ ಪೂಜಾರಿ ಬೊಕ್ಕ ಪದ್ಮನಾಭ ಕೊಟ್ಟಾರಿ, ಕರ್ನಾಟಕ ಅಲೆಮಾರಿ ಬೊಕ್ಕ ಅಲೆಮಾರಿ ಅಭಿವೃದ್ಧಿ ನಿಗಮದ ಗುರುಕಾರ್ಯರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸುಲೋಚನಾ ಜಿಕೆ ಭಟ್ ಪಾಲ್ದಿತ್ತುಂಡಿರೋ. ಡೊಂಬಯ್ಯ ಅರಳ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲದ ಎರ್ಮೆಕೆದು ಕೈತಲು ಗುರುವಾರ ಬಯ್ಯಗ್ ಕೋರಿದ ಕಟ್ಟ ನಡತೊಂದಿತ್ತಿನ ಪೊರ್ತೊಡು ರೌಡಿ ಶೀಟರ್ 25 ವರ್ಷದ ರಾಹುಲ್ ಯಾನೆ ಕಕ್ಕೆ ರಾಹುಲನು 4 ಜನ ಜವಣೆರ್ನ ಕೂಟ ಕಿರ್ನ ಸಂಗತಿ ನಡೆತದನ ದುಂಬುದ ಪಗೆ ಸಾಧಿಸು ಪನ್ಪುನ ನಿಲೆಟ್ಟು ಪಾಂಡೇಶ್ವರ ಪೊಲೀಸ್ ಹಿಡಿದು ತನಿಖೆ ನಡೆತನುಂಡು.
ಕುಡ್ಲದ ಎರ್ಮೆಕೆದು ಕೈತಲು ಕೋರಿದ ಕಟ್ಟ ನಡತೊಂದಿತ್ತಿನ ಪೊರ್ತುಡು ರೌಡಿ ಶೀಟರ್ 25 ವರ್ಷದ ರಾಹುಲ್ ಯಾನೆ ಕಕ್ಕೆ ರಾಹುಲ್ ಪನ್ಪುನಾಯನ್ ಗಿಡತ್ ಕಿರ್ನ ಸಂಗತಿ ಗುರುವಾರ ಬಯ್ಯಗ್ ನಡೆತಿದ್ದುಂಡು. ಈ ಸಂಬಂಧ ಪಾಂಡೇಶ್ವರ ಪೊಲೀಸರಿದ್ದು ತನಿಖೆ ಜೋರಾತುಂಡು. ಬಯ್ಯಗ್ 4 ಜನ ಜವಣೆರು ಕಕ್ಕೆ ರಾಹುಲ್ನು ಬೆರಿಪತ್ತದು ಎರ್ಮೆಕೆದು ಮೈದಾನ್ ಕೈತಲು ಬಿಸತಿಡು ಕೂತುದು ಪದರಡಾದಿತ್ತೆರು. ಒಂದು ದುಂಬುದ ಪಗಿಟ್ಟು ನಡತಿನ ಸಂಗತಿಯಿಂದ ಪೊಲೀಸ್ ತನಿಖೆದು ಸಾಬೀತಾದಿತ್ತದು. ಪದರಡಾಯಿನ ಆರೋಪಿಲಿನ ಪತ್ತೆರೆ ಪೊಲೀಸರು ಪುಣೆ ಹೊಂದಿಲ್ಲಿರು. ರಾಹುಲ್ ಕೆರ್ನ ಜಾಗೆಗೂ ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಡಿಸಿಪಿ ಬೊಕ್ಕ ಬಾಕಿ ಅಧಿಕಾರಿಗಳು ಭೇಟಿ ಕೊರ್ದು ತನಿಖೆಗೂ ಮಾರ್ಗದರ್ಶನ ಕೊಡ್ತಿರು. ಜೀವ ಕಳೆಯುನ್ನ ರಾಹುಲ್ ಬೋಳಾರ ಪೊಯ್ಯೇಡು ವಾಸ ಮಲ್ತೊಂದಿತ್ತದು ಅಲ್ಪದ ರೌಡಿ ಕೂಟೋಡಿತ್ತೆ. 2 ವರ್ಷ ದುಂಬು ಈ ರಾಹುಲ್ ಎರ್ಮೆಕೆದುತ್ತ ಪಿಲಿವೇಶ ಕೂಟದ ಸದಸ್ಯರನ್ನ ಇಲ್ಲಡು ಲಡಾಯಿ ಮಲ್ತದು ಪೆಟ್ಟು ಪಾಡ್ದಿತ್ತೆ. ಆ ಪಗಿಟಿತ್ತಿನ ಕೂಟ ರಾಹುಲ್ ಕೋರಿಕಟ್ಟದಡೆ ಬನ್ನಗ ದುಂಬುದ ಪಗೆ ಬೂಟುದೆರಂದು ಎನ್ನತುಂಡು. ತನಿಖೆ ಸಾಗದುಂಡು. ಆದಿ ಒಡಿಪು ಹೈಸ್ಕೂಲುಡು ಕರ್ತವ್ಯಡಿತ್ತಿನ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸ್ವಂತ ಗುಂಡುಪಾಡೊಂದು ಜೀವದೆತ್ತೊನ್ನ ಬೇಜಾರದ ಸಂಗತಿ ನಡೆತಿದ್ದ 6 10ನೇ ಕ್ಲಾಸ್ ಪರೀಕ್ಷೆದ ಆನ್ಸರ್ ಪೇಪರ್ ಭದ್ರತೆದ ಕೋಣೆತು ಹೊಂದಿತ್ತೆರು. ಒಡಿಪುಡು ಪೊಲೀಸರುವರಿ ಗುಂಡುಪಾಡೊಂದು ಜೀವದೆತ್ತೊನ್ನ ಬೇಜಾರದ ಸಂಗತಿ ನಡೆತಿದ್ದ ಆದಿ ಒಡಿಪು ಹೈಸ್ಕೂಲುಡು ಕರ್ತವ್ಯಡಿತ್ತಿನ ಆರಿನ ಪುದರ್ ರಾಜೇಶ್ ಕುಂದರ್ ಆದಿತ್ತದು 6 ಮೀಸಲು ಪಟ್ಲಂದ ಹೆಡ್ ಕಾನ್ಸ್ಟೇಬಲ್ ಆದಿತ್ತೆರು. ಜೀವದೆತ್ತನರೇ ಕಾರಣದಾನೆಂದು ತೆರೆದು ಬೈದಜಿ 6 10ನೇ ಕ್ಲಾಸ್ ಪರೀಕ್ಷೆದ ಆನ್ಸರ್ ಪೇಪರ್ ಭದ್ರತೆದ ಕೋಣೆ ಹೊಂದಿತ್ತೆರು. ಜಾಗೆಗೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಡ್ದಿತ್ತದು ತನಿಖೆ ಸಾಗದುಂಡು. ತಾನು ಸಾಂಕದಿನ ಕಂಜಿನ ಇಲ್ಲಡೆ ಕೊನನಗ ಅಡ್ಡಬತ್ತಿನ ಸಂಘಟನೆದ ಕಾರ್ಯಕರ್ತೆಯರ್ನ ಕೂಟ ಪೊಂಜವನ ಕರಿಯಮಣಿ ವೈದ್ಯದು ಪೆಟ್ಟುಪಾಡಿನ ಸಂಗತಿ ಉಬರ್ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತಿದ್ದಂಡು. ನೆಲ್ಯಾಡಿ ಆಸ್ಪತ್ರೆ ಸೇರಿದಿನ ಪೊಂಜವು ಈ ಬಗೆಟ್ಟು ದೂರ ಕೊರಂಡಲ ಪೊಲೀಸರು ಕೇಸ್ ಪಾಡ್ದಿಜರೆಂದು ಪೊಂಜು ದೂರ್ದೆರು. ತಾನು ಸಾಂಕದಿನ ಕಂಜಿನ ಇಲ್ಲಡೆ ಕೊನನಗ ಅಡ್ಡಬತ್ತಿನ ಸಂಘಟನೆದ ಕಾರ್ಯಕರ್ತೆಯರ್ನ ಕೂಟ ಪೊಂಜೋನ ಕುಂಟು ಪರಿತದು ಕರಿಯಮಣಿ ಒಯ್ತದು ಪೆಟ್ಟುಪಾಡಿನ ಸಂಗತಿ ಉಬಾರ್ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತಿದ್ದುಂಡು. ಬೊಲೇರಾ ಗಾಡಿಡ ಬತ್ತಿನ ದುಷ್ಕರ್ಮಿಲು ಪೆಟ್ಟು ಪಾಡ್ದಿರು. ಪೊಂಜೋನ ಕಂಟಿಲಿಗೆ ಕೈಪಾಡ್ದು ಮಾನ ಮರ್ಯಾದೆ ದೈದಿರು. ಬೊಕ್ಕ ಪೆಟ್ಟು ಪಾಡ್ದಿರಂದು ಪನ್ಪುನ ವಿಡಿಯೋ ಸಾಮಾಜಿಕ ಜಾಲತಾಣುಡು ಸುದ್ದಿ ಆತಂಡು. ಪೆಟ್ಟು ಪಾಡ್ದು 24 ಗಂಟೆ ಕರಿಂಡಲ ಪೊಲೀಸರು ಕೇಸ್ ಪಾಡಂದೆ ಪಿರಜಾರಂದುಳ್ಳಿರು. ಎಂಕ್ಲಿಗೂ ನ್ಯಾಯ ತಿಕ್ಕೊಡು ಪನ್ಪುನ ಬೇಡಿಕೆಯನ್ನು ಪೊಂಜವು ದುಂಬುದಿತ್ತೆರು. ಪೊಂಜವು ನೆಲ್ಯಾಡಿ ಖಾಸಗಿ ಆಸ್ಪತ್ರೆಗೆ ಸೇರಿದಿರು. 1.5 ವರ್ಷದಿಂದ ನಾನು ಸಾಕ್ತಾ ಇರುವ ನನ್ನ ಕರು ಇದು ಪೆರಿಶಾ ಅಂತಿಂದ ನಾನು ಮತ್ತು ನನ್ನ ಕೆಲಸದವರು ಅಣ್ಣ ಸೇರಿ ಮನೆಗೆ ಕರ್ಕೊಂಡು ಬರ್ತಾ ಇರುವಾಗ BJPಯವರು ಬಜರಂಗ ದಳದ ಜನ ಅಂತ ಹೇಳ್ಕೊಂಡು ಕೊಕ್ಕಡದವರು ಬೊಲರೋ ಮತ್ತು ಒಂದು ಕಾರಲ್ಲಿ ಬಂದು ನನ್ನ ಕೆಲಸದವನಿಗೆ ಹೊಡೆದ್ರು. ನಾನು ಅದಕ್ಕೆ ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಾವು ಸಾಕ್ತಾ ಇರುವ ಕರು ಅದು ಇದು ಹೆಣ್ಣು ಕರು ಯಾರಿಗೆ ಬೇಕಾದರೂ ಕೇಳಿ ಅಂತ ಹೇಳಬೇಕಂದ್ರೆ ಅವರು ಇಲ್ಲ ನೀವು ಕಡಿಯೋಕ್ಕೆ ತಗೊಂಡು ಹೋಗ್ತಿದ್ದೀರ ಸೂಳೆ ಮಕ್ಕಳ ಅಂತ ಹೇಳ್ಬಿಟ್ಟು ನನಗೂ ಮತ್ತು ನನ್ನ ಕೆಲಸದವನಿಗೆ ಹೊಡೆದು ಕತ್ತಿ ಮತ್ತು ನೋಡಿ ಇದು ಸೈಕಲ್ ರಾಡು ಇದರಲ್ಲಿ ಹೊಡೆದ್ಬಿಟ್ಟು ನಾನು ಪೊಲೀಸ್ ಒಪ್ಪಿಗೆ ಫೋನ್ ಮಾಡಬೇಕಂದ್ರೆ ಬಿಸಾಡಿಬಿಟ್ಟು ಹೋದ್ರು. ಇವಳು ಫೋನ್ ಮಾಡ್ತಾ ಇದ್ದಾಳೆ ಓಡ್ರು ಅಂತೇಳಿ ಒಬ್ಬ ಅದರಲ್ಲಿ ಕತ್ತಿಯಲ್ಲಿ ನಮ್ಮ ಅಣ್ಣನ ಕೈಗೆ ಎಳೆದು ಓಡೋಗಿದ್ದೇನೆ. ನಾನು ಪೊಲೀಸಿಗೆ ಫೋನ್ ಮಾಡಿದಾಗ ಓಡೋಗಿ ನನಗೆ ಗೊತ್ತುಂಟು ಕೊಕ್ಕಡದ ಮಹೇಶ್ ಅನ್ನುವರು ಒಬ್ರು ಕುಳ್ಳ ಇದ್ದಾರೆ, ಮತ್ತೆ ಬೇರೆ ತುಂಬಾ ಜನಗಳಿದ್ರು. ಎಲ್ಲ ಜನಗಳು ನನಗೆ ಗೊತ್ತುಂಟು. ಅವರೊಟ್ಟು ಎಷ್ಟು ಮಂದಿ ಇದ್ದಿರಬೇಕು? ಅವರೊಂದು 10 ಜನ ಇದ್ರೆ ಒಂದು ಬೊಲೊರೋ ಗಾಡಿ ಮತ್ತು ಇನ್ನೊಂದು ಕಾರಲ್ಲಿ ಬಂದು ನಮಗೆ ಅಡ್ಡ ಹಾಕಿ ಹೊಡೆದಿರೋದು. ಇದಕ್ಕೆ ತಕ್ಕದಾದ ಪರಿಹಾರ ಆಗಲೇಬೇಕು. ನಾವು ಈ ಊರಲ್ಲಿ ಬದುಕಕ್ಕೆ ಸಾಧ್ಯನೇ ಇಲ್ವಾ? ಈ ತರ ಡ್ರೆಸ್ ಅಲ್ಲಿ ಅರ್ಧ ಹಾಕಿರೋದು ಅವ್ರು ಹಿಡಿದು ಎಳೆದಾಗ ಅರ್ಧ ಹೋಗಿರೋದು. ನನ್ನ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಕಿತ್ತಾಕಿದ್ದಾರೆ ನೋಡಿ. ಇಲ್ಲಿ ಹೊಡೆದಿರೋದು ಒಂದು ಕಿವಿಯಲ್ಲಿ ಇದು ಕಿವಿ ಓಲೆನೇ ಬಿತ್ತೋಯ್ತು ನೋಡಿ. ಈ ಥರ ಮಾಡಿದರೆ ನಾವು ಹೇಗೆ ಬದುಕೋದು ಹೇಳಿ ಸರ್? ನಮಗೆ ಇದಕ್ಕೆ ತೀರ್ಮಾನ ಆಗಲೇಬೇಕು. ಏನೇ ಆದ್ರೂ ನೋಡಿ ಹೆಣ್ಣು ಕರುವಿನೇ ಇದು, ಗೋರಿ ಕರು ಅಲ್ಲ, ಹೆಣ್ಣು ಕರು ನೋಡಿ. ಕೇಂದ್ರ ಸರ್ಕಾರ ಪಿಂಚಣಿ ನಿಧಿ ನಿಯಂತ್ರಣ ಬೊಕ್ಕ ಅಭಿವೃದ್ಧಿ ಪ್ರಾಧಿಕಾರ ಡಿಲ್ಲಿ ಕೊರ್ನ ಅಟಲ್ ಪಿಂಚಣಿ ಯೋಜನೆದ ಸರಿಯಾಯಿನ ಅನುಷ್ಠಾನಗೂ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೂ 2021-2022 ಸಾಲದ APY ರಾಷ್ಟ್ರೀಯ ಪ್ರಶಸ್ತಿ ಬೈದನು. ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ ಡಿಲ್ಲಿಡು ಪ್ರಶಸ್ತಿ ದೆತೊಂಡೆರು. ಕೇಂದ್ರ ಸರ್ಕಾರ ಪಿಂಚಣಿ ನಿಧಿ ನಿಯಂತ್ರಣ ಬೊಕ್ಕ ಅಭಿವೃದ್ಧಿ ಪ್ರಾಧಿಕಾರ ಡಿಲ್ಲಿ ಕೊರ್ನ ಅಟಲ್ ಪಿಂಚಣಿ ಯೋಜನೆದ ಸರಿಯಾಯಿನ ಅನುಷ್ಠಾನಗಾದ 2021-2022 ಸಾಲದ APY ರಾಷ್ಟ್ರೀಯ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ಬೈದನು. ಭಾರತ ಸರ್ಕಾರದ ಪಿಂಚಣಿ ನಿಧಿ ನಿಯಂತ್ರಣ ಬೊಕ್ಕ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗುರುವಾರ ಡಿಲ್ಲಿಡ್ ನಡೆತಿನ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮಟ್ಟು SADCC ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ ಭಾರತ ಸರ್ಕಾರದ
ಪಣೋಕಾಸು ಮಂತ್ರಾಲಯದ ಪಣೋಕಾಸು ಸೇವೆಲಿನ ಇಲಾಖೆದ ಕಾರ್ಯಂತರು ಸಂಜಯ್ ಮಲ್ಹೋತ್ರಾ ಮಿರೆಡ್ದು APY ರಾಷ್ಟ್ರೀಯ ಪ್ರಶಸ್ತಿನು ದೆತ್ತೊಂಡಿರು. ಭಾರತ ಸರ್ಕಾರದ ಪಿಂಚಣಿ ನಿಧಿ ನಿಯಂತ್ರಣ ಬೊಕ್ಕ ಅಭಿವೃದ್ಧಿ ಪ್ರಾಧಿಕಾರ ಕೇಂದ್ರನಂಚ SCDCC ಬ್ಯಾಂಕ್ 2013 ಜನವರಿ 21 ಅಟಲ್ ಪಿಂಚಣಿ ಯೋಜನೆದ ಆಡಿಟ್ ರಿಜಿಸ್ಟ್ರಿ ಆದಿತ್ತದು. ಬ್ಯಾಂಕ್ದ ಪ್ರತಿಯೊಂದು ಶಾಖೆಲೆಗೂ ವರ್ಷಗೂ ಅಟಲ್ ಪಿಂಚಣಿ ಯೋಜನೆಗೂ 20 ಜನ ಚಂದಾದಾರರನ್ನ ಪುದರ್ಪಾಡುನ ಉದ್ದೇಶನು ಕೊರ್ದಿತ್ತಂಡು. 2013-2020 ಪಣ ವರ್ಷಡು 455 ಚಂದಾದಾರರನ್ನು ಸೇರಿಸಾದು 2020-2021 ಅವು 142 ಏರ್ದಿತ್ತಂಡು. ಆಂಡ 2021-2022 ಪಣ ವರ್ಷಡು ಈ ಯೋಜನೆಡು ಬ್ಯಾಂಕ್ ಎಡ್ಡ ಬಿಳಿಚಲು ಸಾಧಿತದು. ಒಟ್ಟು 2135 ಚಂದಾದಾರರನ್ನ ರಿಜಿಸ್ಟ್ರಿದ ಒಟ್ಟುಗೂ ದಾಖಲೆ ಮಲ್ತದು. ರಾಜ್ಯದ ಸುರೂತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪನ್ಪನ ಪುಗಾರ್ತೆಗ್ SCDCC ಬ್ಯಾಂಕ್ ಸಂದದಂಡು. ಪ್ರಾಧಿಕಾರದ ಗುರ್ಕಾರ್ಯರು ಸುಪ್ರತಿಮ್ ಬಂಡೋಪಾಧ್ಯಾಯ, ಪ್ರಾಧಿಕಾರದ ಅರ್ಥಶಾಸ್ತ್ರ ವಿಭಾಗದ ಸದಸ್ಯರು ದೀಪಕ್ ಮೊಹಾಂತಿ, ಕಾರ್ಯನಿರ್ವಾಹಕ ನಿರ್ದೇಶಕರು AG ದಾಸ್, ಮುಖ್ಯ ಜನರಲ್ ಮ್ಯಾನೇಜರ್ ಆಶೀಶ್ ಕುಮಾರ್ ಪಾಲ್ಗೊಂಡಿರು. ಮಂಜೇಶ್ವರ ತಾಲೂಕು ವರ್ಕಡಿ ಗ್ರಾಮದ ಚಾವಡಿ ಬಯಲ್ ಗಡುಪಾಡಿ ಇಲ್ಲಡು ಮಡಿಕತ್ತಾಯ ಬೊಕ್ಕ ಕುಟುಂಬದ ಧರ್ಮ ದೈವಲಿನ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾದಿತ್ತದು. ಗುರುವಾರ ಮಡಿಕತ್ತಾಯ ಜುಮಾದಿ ಬೊಕ್ಕ ಬಂಟ ದೈವಲಿಗೂ ಧರ್ಮನೇಮ ಕೊರಿಯರು. ಮಂಜೇಶ್ವರ ತಾಲೂಕು ವರ್ಕಡಿ ಗ್ರಾಮದ ಚಾವಡಿ ಬಯಲ್ ಗುತ್ತು ಗಡುಪಾಡಿ ಇಲ್ಲಡು ಗುರುವಾರ ಧರ್ಮ ನೇಮ ಅಟ್ಟಣೆ ಮಲ್ತದಿತ್ತರು. ಮಡಿಕತ್ತಾಯ ಬೊಕ್ಕ ಕುಟುಂಬದ ಧರ್ಮ ದೈವಲಿನ ಪೆರಪ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ಒಟ್ಟು 7 ದಿನ ಕಾರ್ಯಕ್ರಮ ಅಟ್ಟಣೆ ಮಲ್ತದು. ಆಜಿನ ದಿನ ಮಡಿಕತ್ತಾಯ ಬೊಕ್ಕ ಜುಮಾದಿ ಬಂಟೆರೆಗ್ ಧರ್ಮ ನೇಮ ಕೊರಿಯರು. ತುಳುನಾಡ ಭೂತಾರಾಧನಡು ದೈವಲೆಗ್ ಸಂಕ್ರಾಂತಿಗ್ ತಂಬಿಲ ಬೊಕ್ಕ ಕಾಲಾದಿ ನೇಮ ಕುರ್ಪುನವು ಸಂಪ್ರದಾಯ ಆದ್ ನಡತ ಬೈದನು. ಕೆಲವು ದೈವಲೆಗ್ ಕೋಲ ನನ್ನ ಕೆಲವು ದೇಕ್ ನೇಮ ಪನ್ಪನ ಕಟ್ಟನು ದುಂಬದ ಕಾಲುಡೆ ಹಿರಿಯರು ಪಾಡ್ದು ಕೊಡ್ತಿರೋ. ಕೋಲ ನೇಮ ದುಂಪದ ಬಲಿ ಬಂಡಿ ನೇಮ ಮೆಚ್ಚಿ ಬುಧವಾರ ಮೆಚ್ಚಿ ಮೈಮೆ ಪೈಚಿಲ ನೇಮ ಗಡುವಾಡಿ ನೇಮ ಇಂಚ ದೈವಲಿನ ಬೇತೆ ಬೇತೆ ಸೇವೆಲೆಡು ಅಪರೂಪಡು ಪರಕೆ ಪಂಡದು ಅತ್ತಂಡ ನೆಂತಿನ ಕಾರ್ಯ ಆಯ್ನೆಕ್ ಸಂತೋಷಡು ಧರ್ಮ ನೇಮ ಕೊರ್ಪುನೆಂದ್ಲ ಉಂಡು. ಒಟ್ಟುಡು ಧರ್ಮ ನಡಪೊಡು ಉಯ್ಕಲ ಕೊರತೆ ಆಂಡಂದು ಪನ್ಪನ ಪಾತ್ರ ಬರಿಯರ ಬಲ್ಲಿ ಧರ್ಮ ಮಲ್ಲೆ ಒಂದು ಧರ್ಮ ನೇಮದ ವಿಶೇಷ ಅದುಂಡು. ಗುರುವಾರ ಪಗಿಲು ಮಡಿಕತ್ತಾಯ ದೈವದ ಧರ್ಮ ನೇಮ, ರಾತ್ರಿ ಜುಮಾದಿ ಬಕ ದೈವಲಿನ ಧರ್ಮ ನೇಮ ನಡತಿಂಡು. ನುಪ್ಪದ ರಾಶಿಗೂ ಅನ್ನಪೂರ್ಣೇಶ್ವರಿ ಪೂಜೆ ಮಲ್ತದು. ಭಕ್ತರಿಗೂ ಮಧ್ಯಾಹ್ನ ಬೊಕ್ಕ ರಾತ್ರಿ ಮಹಾನುಪ ಪ್ರಸಾದ ಸೇವೆ ಅಟ್ಟಣೆ ಮಲ್ತದಿತ್ತೇರು. ಧರ್ಮ ನೇಮ ಕೊರ್ನ ಗಡಿ ಪ್ರಧಾನಿರು ಉಮೇಶ್ ಭಂಡಾರಿ ಬೊಕ್ಕ ವರ್ಕಾಡಿ ಚಾವಡಿ ಬಯಲ್ ಗುತ್ತು ಗಡುಪಾಡಿ ಇಲ್ಲ ಕುಟುಂಬಸ್ಥರು ಬೊಕ್ಕ ಬಂದಲು 14 ಮನೆತನದಕ್ಲು ಊರ ಪರವೂರ ದೈವ ಭಕ್ತರು ಧರ್ಮ ನೇಮ ತೂದು ದೈವಲಿನ ಇಂಬು ನಟ್ಟೊಂಡೆರು. ಕಾರ್ಲಪಳ್ಳಿ ಗ್ರಾಮದ ಕೃಷ್ಣ ಪುದರ್ದ ಮದ್ಮೆದ ಹಾಲಡು ಪೊಂಜುವರ್ತಿನ 10 ಗ್ರಾಂ ಬಂಗಾರದ ಚೈನ್ ಇತ್ತಿನ ವ್ಯಾನಿಟಿ ಬ್ಯಾಗ್ನು ಕಲ್ವೇವರಿ ಕಂಡಿದೆ. ತುರ್ತು ಕಾರ್ಯ ಜತ್ತಿನ ಕಾರ್ಯದ ಪೊಲೀಸರು ಕಾರ್ಲ ದಿಂಡಿ ಬೊಟ್ಟದ ಸುರೇಶ್ ಪೂಜಾರಿ ಪನ್ಪುನ ಕಲ್ವನು ಕಾಪುಡು ಪತ್ತಿದರು. ಮದಿಮೆದ ಹಾಲಡು ಬಂಗಾರದ ಚೈನ್ ಒಯ್ತಿದಿನ ಸಂಗತಿ ಕಾರ್ಲದ ಪಳ್ಳಿ ಗ್ರಾಮಡು ನಡೆತದಂಡ ಆರೋಪಿನ ಕಾರ್ಲದ ಪೊಲೀಸರು ಪತ್ತಿದರು.
ಕಾರ್ಲದ ದಿಡಿಂಬೊಟ್ಟುದ ಸುರೇಶ್ ಪೂಜಾರಿ ಕಲ್ವೆ ಎಂದು ಗುರುತು ಮರ್ತದಿರೋ ಬೆಳ್ತಂಗಡಿದ ಚಿನ್ನಡ್ಕದ ಭವಾನಿ ಪನ್ಪುನಾರು ಸಂಬಂಧದಕ್ಲಿನ ಮದ್ದೆಗ್ ಕಾರ್ಲಾಪಳ್ಳಿ ಗ್ರಾಮದ ಕೃಷ್ಣ ಹಾಲ್ಗ್ ಬೈದಿರೋ ಮದಿಮಾಲೆಗ್ ದೇಸೆಪಾಡ್ದು ಎಡ್ಡೆಪ್ಪು ಬೈಕ್ನಗ ಅರೆನ ವ್ಯಾನಿಟಿ ಬ್ಯಾಗ್ನು ಮದಿಮಾಯನ ದುತ್ತೈತದ ಕೋಣಿಡ್ ದೀದಿತ್ತಿರೋ ದೇಸೆಪಾಡ್ದು ಪಿರಪೋದು ತೂನಗ ವ್ಯಾನಿಟಿ ಬ್ಯಾಗ್ ಇಜ್ಜಿ ಬ್ಯಾಗ್ಡ್ 52,000 ರೂಪಾಯಿ ಬೆಲೆತ 10 ಗ್ರಾಮದ ಚೈನ್ 6,000 ರೂಪಾಯಿದ ಮೊಬೈಲ್ 1,200 ರೂಪಾಯಿ ಇತ್ತದ ಅವು ಮಾತ ಕಂಡದು ಪೋತುನೊಂದು ಕಾರ್ಲದ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರೋ ಅಪಗನೆ ಕಾರ್ಯಗು ಜತ್ತಿನ ಕಾರ್ಲದ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಕಾರ್ಲದ ಸರ್ಕಲ್ ಇನ್ಸ್ಪೆಕ್ಟರ್ ಸಂಪತ್ ಕುಮಾರ್ ಮಾರ್ಗದರ್ಶನಡು ಕೂಟ ಕಟ್ಟದು ಹಾಲ್ದ ಸಿಸಿ ಕ್ಯಾಮೆರಾಡು ತೋಜಿನ ವ್ಯಕ್ತಿ ಬಗೆಟ್ಟು ಮಾಹಿತಿ ಒಟ್ಟು ಮಲ್ತದು ಕಾಪುಡು ಆರೋಪಿನು ಸ್ವಾಧೀನ ಗುದ್ದಿತ್ತೊಂದು ವಿಚಾರಣೆ ನಡುಪಾದಿರೋ ಅಪಗ ಕಂಡಿನ ಬಗೆಟ್ಟು ಬಾಯಿ ಬಿಡುತ್ತೆ ಕಾರ್ಲದ ಫೈನಾನ್ಸ್ ಒಂಜೆಟ್ಟು ಬಂಗಾರ ಡೌದಿದು ಕಾಸು ಸಾಲದಿತ್ತನ್ನ ಬಗೆಟ್ಟು ತೆರಿಪಾದೆ ಪೊಲೀಸರು ಬಂಗಾರನು ಸ್ವಾಧೀನಗುದೆತ್ತೊಂದಿರೋ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ತೀರ್ಥ ಮೀಪುನ ಜಾಗೆಡು ಮೈಸೂರದ ಪುಂಜವರ್ತಿನ 75 ಗ್ರಾಂ ಬಂಗಾರ ಪದ್ದಿ ಕಂಡದು ಪೋತುಂಡು ಈ ಬಗೆಟ್ಟು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರೋ ತುಳುನಾಡದ ಪುದರ್ಪೋಯಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪಗೆಲಡೆ ಲಕ್ಷಗಟ್ಲೆ ಬಂಗಾರ ಪದ್ದೆ ಕಂಡದು ಪೋತುಂಡು ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ತೀರ್ಥ ಮೀಪುನ ಜಾಗಿದಲ್ಪ 75 ಗ್ರಾಂ ಬಂಗಾರದ ಪದ್ದೆ ಕಂಡದು ಪೋತುಂಡು ಮೈಸೂರು ವಿವೇಕಾನಂದ ನಗರದ ನಂಜಮ್ಮ ಪನ್ಪುನರಿನ ಬಂಗಾರ ಒಂದು ಆದಿತ್ತದು ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿರೋ ರಾಜ್ಯದ ಶ್ರೀಮಂತ ದೇವಸ್ಥಾನದ ಜಾಗಿಡು ಈ ಸಂಗತಿ ನಡೆತದಿತ್ತದು ಪೊಲೀಸರು ಸರಿಯಾದ ಕರ್ತವ್ಯ ಮಲ್ಪಂದಿನವೇ ಕಲ್ವಿರು ಕಾರ್ಭಾರ್ ತೋಜಾರೆ ಕಾರಣ ಅಂದು ಸಾರ್ವಜನಿಕರು ದೂರ್ದೇರೋ ಎಂಕ್ಲಿಗ್ ಗಾಂಧಿ ಬೊಡ್ಚಿ ಗೋಡ್ಸೆ ತತ್ವ ಬೋರ್ಡ್ ಭ್ರಷ್ಟಾಚಾರ ಬುಡುಗಡೆದ ಭಾರತ ಅಂದು ಪ್ರಧಾನಿ ಸಾರ್ದೇರು ಆಂಡ ಬಿಜೆಪಿ ಪಕ್ಷನೇ ಭ್ರಷ್ಟಾಚಾರಡು ಮುರ್ಕುದುಂಡೊಂದು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯಂತರ ಧರ್ಮೇಂದ್ರ ದೂರ್ದೇರು ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯಂತರು ಧರ್ಮೇಂದ್ರ ಒಡಿಪುಡು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಓಟು ಕೈತಲ್ ಬನ್ನಗ ಹಿಂದೂ ಕಾರ್ಯಕರ್ತರೇನು ಕೆರ್ಪಿರು ನನ್ನ ಏತ್ ಜನನು ಕೆರ್ಪಿರು ಪನ್ಪುನವು ಗೊತ್ತಿಜ್ಜಿ ದುಂಬುದ ಬಲದಾಂತಿನ ಗೃಹ ಮಂತ್ರಿ ಮುಖ್ಯಮಂತ್ರಿ ಆಯಿರು ಇತ್ತೆ ಬೊಕ್ಕೋರಿ ಬಲದಾಂತಿನಾರು ಗೃಹ ಮಂತ್ರಿ ಆದುಲ್ಲಿருந்து ಪಂಡಿರು ಮುಲ್ಪದ ಶಾಸಕಿರ್ನ ಗುಮನದಾಂತೆ ಹಿಜಾಬು ಓದಂಟು ಮಲ್ಯಾಂಡ್ ಹಿಂದುಲೆಗ್ ರಕ್ಷಣೆ ಕೊರಿಯರೆ ಸಾಧ್ಯ ಆಯ್ಜಿಂಡ ಸ್ವಂತ ರಕ್ಷಣೆ ಮಲ್ಪ ಶಸ್ತ್ರ ಬೊಕ್ಕ ಶಾಸ್ತ್ರ ಎಂಕ್ಲೆ ಅವಿಭಾಜ್ಯ ಅಂಗ ಮಾತಿರ್ಲ ಅಂದೇನು ಇಲ್ಲಡೆ ದಿವಲ್ಲೆ ಇಂಕ್ಲೆಗ್ ಗಾಂಧಿ ಬುಡ್ಚಿ ಗೋಡ್ಸೆ ತತ್ವ ಬೋರ್ಡು ರಾಜ್ಯ ರಾಷ್ಟ್ರದ ಉಪದ್ರಗೂ ಗೋಡ್ಸೆ ತತ್ವ ಬೋರ್ಡು ಪಂಡಿನ ಧರ್ಮೇಂದ್ರ ಭ್ರಷ್ಟಾಚಾರ ಬುಡುಗಡೆದ ಭಾರತ ಅಂದು ಪ್ರಧಾನಿ ಸಾರ್ದಿರು ಆಂಡ ಆಡಳಿತ ಮಲ್ಪುನ ಬಿಜೆಪಿ ಪಕ್ಷನೇ ಭ್ರಷ್ಟಾಚಾರಡು ಮುರ್ಕುದುಂಡು ಆರು ಏವರುಡು ಪಾತಿರಿಯರು ಚುನಾವಣೆ ಹತ್ರ ಬರ್ತಾ ಇದೆ. ನಾನು ಅನೇಕ ಬಾರಿ ರಾಜ್ಯದ ವಿವಿಧ ಮೂಲೆಗಳಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಚುನಾವಣೆ ಹತ್ತಿರ ಬರುವಾಗ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗತ್ತೆ ಅಂತ. ಇದಕ್ಕೆ ಸಾಕ್ಷಿಯಾಗಿ ಶಿವಮೊಗ್ಗದ ಹರ್ಷನ ಹತ್ಯೆ ಆಯಿತು, ಬೆಂಗಳೂರಲ್ಲಿ ಚಂದ್ರ ಎಂಬ ಹುಡುಗನ ಹತ್ಯೆ ಆಯಿತು. ಇನ್ನೆಷ್ಟು ಹತ್ಯೆಗಳು ನಡೀಲಿಕ್ಕಿದೆ ಎಂಬುದು ಗೊತ್ತಿಲ್ಲ. ರಾಜ್ಯದಲ್ಲಿ ಸರ್ಕಾರ ಇದೆಯಾ ಎಂಬ ಒಂದು ಪ್ರಶ್ನಾರ್ಥಕವಾಗಿ ನಾವು ಇಟ್ಟುವಂಥದ್ದಾಗಿದೆ. ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ, ಏನೂ ಇಲ್ಲ ಅದರೊಳಗೆ. ಈ ಮುಂಚೆ ಒಬ್ಬ ದುರ್ಬಲ ಗೃಹ ಮಂತ್ರಿಗಳಿದ್ದರು, ಇವತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇನ್ನೊಬ್ಬ ದುರ್ಬಲ ಗೃಹ ಮಂತ್ರಿಯನ್ನು ನಾವು ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಉಡುಪಿ ಜಿಲ್ಲೆ ಪ್ರಾಯಶಃ ನನಗಿಂತ ಜಾಸ್ತಿ ನೀವು ಅದನ್ನು ನೋಡಿಕೊಂಡವರು. ಯಾಕೆಂದರೆ ನನ್ನ ಜಿಲ್ಲೆಯ ಪಕ್ಕದ ಜಿಲ್ಲೆ, ಯಾಕೆಂದರೆ ಮೊದಲು ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ನಮ್ಮ ಜಿಲ್ಲೆ, ಈ ಉಡುಪಿ ಜಿಲ್ಲೆ ಕೂಡ ಸೇರಿರೋದ್ರಿಂದ ಯಾಕೋ ಒಂದು ಅವಿನಾಭಾವ ಸಂಬಂಧವನ್ನು ನಾವು ಉಡುಪಿಯ ಜೊತೆಯಲ್ಲಿ ಇಟ್ಕೊಂಡಿದ್ದೇವೆ. ಅಷ್ಟಮಠಗಳಿದೆ. ಧಾರ್ಮಿಕ ಶ್ರದ್ಧಾ ಕೇಂದ್ರದ ಜೊತೆಯಲ್ಲಿ ಧಾರ್ಮಿಕ ಒಂದು ಸಮನ್ವಯತೆಯನ್ನು ಸಮಾಜಕ್ಕೆ ಕಲಿಸಿಕೊಟ್ಟಂತಹ ಒಂದು ಜಿಲ್ಲೆ ಅಂದರೆ ಅದು ಉಡುಪಿ ಜಿಲ್ಲೆ. ಆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಕೆಲವು ಸಮಯಗಳಿಂದ ನಡೆದಿರುವಂಥ ಘಟನೆಗಳನ್ನು ಮೆಲುಕು ಹಾಕಿದರೆ ಇದರ ಹಿಂದುಗಡೆ ಯಾರಿದ್ದಾರೆ, ಯಾಕಾಗ್ತಾ ಇದೆ ಎಂಬುದನ್ನು ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಹಿಜಾಬಿನಿಂದ ಹಿಡಿದು ಆ ಕೇವಲ 6 ಹೆಣ್ಣುಮಕ್ಕಳನ್ನು ಹದುಬಸ್ತಲ್ಲಿ ಇಡಕ್ಕೆ ಆಗದಿರುವಂತಹ ಒಂದು ಸರ್ಕಾರ, ಸ್ಥಳೀಯ ಶಾಸಕರು, ಯಾಕೆಂದರೆ ಶಾಸಕರ ಬಗ್ಗೆ ಈಗಾಗಲೇ ಅನೇಕ ವಿಚಾರಗಳು ಗೊತ್ತಿದೆ, ನಾನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸ್ಥಳೀಯ ಶಾಸಕರ ಏನು ಒಂದು ನಿರ್ಲಕ್ಷ್ಯ ಅಂತ ಹೇಳಬೇಕಾಗತ್ತೆ.
ಇದು ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಖ್ಯಾತಿ ಅಂತ ಹೇಳುವುದಿಲ್ಲ, ಕುಖ್ಯಾತಿಯನ್ನು ಪಡೆಯುವ ಹಂತಕ್ಕೆ ತಲುಪಿ. ಬಂಟ್ವಾಳ ತಾಲೂಕುದ ಪಲ್ಲಿಪಾಡಿಡು ಗುರುವಾರ ರಾತ್ರಿ ಕಟೀಲು ಮೇಳೊಡ್ದು ಇಂದ್ರಜಿತ್ತು ಕಾಳಗ, ಮಕರಾಕ್ಷ ಕಾಳಗ, ಮೀನಾಕ್ಷಿ ಕಲ್ಯಾಣ ಆಟ ನಡೆತಂಡ. ಅಲ್ಲಿಪಾದಿದ ಶ್ರೀಮತಿ ರೇವತಿ ಎನ್ ಬಂಗೇರ ಬೊಕ್ಕ ಶ್ರೀಮತಿ ಪೂಜಾ ಲೋಕೇಶ್ ಈ ಪರಕೆದ ಆಟ ಅಟ್ಟಣೆ ಮಲ್ತದಿತ್ತೆರು. ತುಳುನಾಡ ಜನಪದ ಶಾಸ್ತ್ರೀಯ ಆರಾಧನಾ ಕಲೆ ಯಕ್ಷಗಾನ ನಾಡು ಡೋರ್ಮಿಲಾ ಪ್ರದರ್ಶನ ಒಂದು ಜನಮೆಚ್ಚುಗೆ ಪಡೆತಂಡು. ಪರಕಿದ ಸೇವೆ ಆಟೊಲಿನ ನಡಪವನ ಯಕ್ಷಗಾನ ಮೇಳಲು ಕೆಲವು ಪುದರ್ಪೋಯಿ ದೇವಸ್ಥಾನಗಳಿಗೆ ಸಂಬಂಧಪಟ್ಟದು ವರ್ಷಲ ತಿರ್ಗಾಟ ನಡಪಾವ. ಅಂಚನೆ ಈ ಸರ್ತಿಲ ಕರಿನ ದೀಪಾವಳಿ ಪರ್ಬೊಡ್ದು ಬೊಕ್ಕ ತಿರ್ಗಾಟ ಸುರು ಮಲ್ತದು ಭಕ್ತಿರ್ನ ಪರಕಿದ ಸೇವೆ ಆಟೋನೂ ಗೊಬ್ಬೊಂದುಲ್ಲ. ಬೇಸಿಯ ತಿಂಗೊಲ್ದ ಪತ್ತನಾಜೆಗ್ ಮೇಳದ ಕಲಾವಿದರು ಗೆಜ್ಜೆಗಿರಿ ಪೆರೆ ನನ್ನ 25 ದಿನ ಮಾತ್ರ ಒರಿದುಂಡು. ಬಂಟ್ವಾಳ ತಾಲೂಕುದ ಪಲ್ಲಿಪಾಡಿಡು ಶ್ರೀಮತಿ ರೇವತಿ ಎನ್ ಬಂಗೇರ, ಶ್ರೀಮತಿ ಪೂಜಾ ಲೋಕೇಶ್, ಧ್ರುವಿ ಕುಲಾಲ್, ರಾಜು ಸ್ವೀಟ್ಸ್ ಪಲ್ಲಿಪಾಡಿ ಮೊಕ್ಕಲು ಗುರುವಾರ ರಾತ್ರಿ ಇಂದ್ರಜಿತ್ತು ಕಾಳಗ, ಮಕರಾಕ್ಷ ಕಾಳಗ, ಮೀನಾಕ್ಷಿ ಕಲ್ಯಾಣ ಪ್ರಸಂಗದ ಆಟನು ಪರಕೆದ ರೂಪೊಡು ಗೊಬ್ಬಾಯಿರು. ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಕಲು ದಿನ ಗುಪ್ಪುದು ತೋಜಾಯಿರು. ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ ಶ್ರೀ ದೇವಿನ ಭಕ್ತರು ಸಂಘಟಕೇರ್ನ ಸಂಸಾರ ಬಕ ಕುಟುಂಬದ ಯಕ್ಷಗಾನ ಬಯಲಾಟ ತುಯ್ಯರು. ಮಕ್ಕಳಲ್ಲಿ ಕಾಣಬೇಕು ಅಂತ ಇದ್ರೆ ಉರಿತಿರುವಂತಹ ಅಗ್ನಿಯನ್ನು ತಪ್ಪಿಸುವುದಕ್ಕಾಗಿ ಅಗ್ನಿ ಸ್ತಂಭವನ್ನು ನಾವು ಕೊಟ್ಟು ತೋರಿಸಿ ಗುಪ್ಪಟನಲ್ಲಿ ತರವೇನೋ ನೀ ತುರ ಕೈದುವ ಮಾತು ಇಟ್ಟಿರುವೆ ಒಂದಡಿ ಕಾಲು ಎದುರಿಟ್ರೆ ಸ್ವರ್ಗ, ಹಿಂದಡಿ ಮೂರಿಟ್ರೆ ನರಕ. ಸ್ವರ್ಗವೇ ಆದೀತು ಹೊರತು ನರಕವಲ್ಲ ನಮಗೆ ಯಾವತ್ತೂ ಕೂಡ. ನಿಮ್ಮ ಮುದ್ದು ಮುಖವನ್ನು ನೋಡುವಂತ ಈ ಶಕ್ತಿ ತಾಯಿಗಿಲ್ಲ ಕಂದ. ಭಾಗ ಸಜ್ಜನ ಬಾಲದ ಜರದ ಬಾಲ ಸೀತಾಲೋಲ ನಿತ್ಯ ನಿರಾಳ ನಿರ್ಗುಣ ಕಾಲ ಕಾಲ ಸೀತ ನಿರ್ಮಲ ಅವನಿಗೆ ಸ್ವಲ್ಪ ಬುದ್ಧಿ ಉಂಟು. ಯಾವ ರೀತಿ? ಮತಿವಂತ ಖಳನೆ ಕೇಳು ಕುಡ್ಲದ ಸಾವಯವ ಕೃಷಿಕ ಗ್ರಾಹಕ ಬಳಗದ ನಿಲೆಟ್ಟು ಕೈತೋಟ ಕ್ರಾಂತಿ ಯೋಜನೆದಡಿಟ್ಟು ಪಾತ್ರಕತೆ ಚರ್ಚೆ ಮಾರ್ಗದರ್ಶನ ಕಾರ್ಯಕ್ರಮ ಅಟ್ಟಣೆ ಮಲ್ತಿದಿರು. ಕುಡ್ಲ ಕರಂಗಲಪಾಡಿದ ರಾಮಚಂದ್ರ ಭಟ್ರಿನ ಇಲ್ಲು ಇಂದ್ರಧನುಷುಡು ಏಪ್ರಿಲ್ 30 ಶನಿವಾರ ಮಧ್ಯಾಹ್ನ 2 ಕಾರ್ಯಕ್ರಮ ನಡಪುಂಡು. ಶ್ರೀಮತಿ ಸರೋಜಾ ಪ್ರಕಾಶ, ಹರಿಕೃಷ್ಣ ಕಾಮತ್, ಅರುಣಾಂಬಿಕಾ ಭಟ್ ಬೊಕ್ಕ ವಿನಯ್ ಜಿ ಪ್ರಭು ಪಾಲ್ದೆತ್ತನ್ವಿರು. ಅಂಚನೆ ಕಿನ್ನಿಗೋಳಿ ಯುಗಪುರುಷ ಸಭಾಭವನಡು ಶನಿವಾರ ಮಧ್ಯಾಹ್ನ 1:53 ಕರಾವಳಿ ಕಾವ್ಯ ಸಂಭ್ರಮ ಅಟ್ಟಣೆ ಮಲ್ತಿದೆ. ಯುಗಪುರುಷ ಬೊಕ್ಕ ಅಖಿಲ ಕರ್ನಾಟಕ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಸಮಿತಿ ಮುಂದೇನು ದೀವೊಂದು ಪ್ರಕಟಣೆ ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೇಲೆ.